ಪಲಿಮಾರು ಮಠದ ಪರ್ಯಾಯೋತ್ಸವಕ್ಕೆ ಸಿದ್ಧತೆ ಆರಂಭಗೊಂಡಿದೆ. ಪಲಿಮಾರು ಶ್ರೀ ವಿದ್ಯಾಧೀಶ ಶ್ರೀಪಾದರು ಜನವರಿ 3ರಂದು ಪುರಪ್ರವೇಶ ಮಾಡಲಿದ್ದು 3ರಿಂದ 10ರ ತನಕ ನಿರಂತರ ಹೊರಕಾಣಿಕೆ ಸಮರ್ಪಣೆಯಾಗಲಿದೆ ಎಂದು ಪಲಿಮಾರು ಪರ್ಯಾಯ ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷ ಬಾಲಾಜಿ ರಾಘವೇಂದ್ರ ಆಚಾರ್ಯ ಪರ್ಯಾಯದ ಬಗೆಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಬ್ರೀಫ್ ಆಗಿ ಏನು ಹೇಳೋದು ಅಂತ ಹೇಳಿದ್ರೆ, ನಾಳೆ 7ನೇ ತಾರೀಕು ಬೆಳಿಗ್ಗೆ 8:55ಕ್ಕೆ ಭತ್ತ ಮುಹೂರ್ತ ಬಡಗು ಮಾಳಿಗೆಯಲ್ಲಿ, ಅದು ತಮಗೆ ಸೂಚನೆ ಈಗಾಗಲೇ ಮಠದಿಂದಲೂ ಬಂದಿರಬಹುದು. ಅದರ ನಂತರ ಆ ಭತ್ತ ಮುಹೂರ್ತ ಆದ ತಕ್ಷಣ ರಾಜಾಂಗಣದಲ್ಲಿ ಚಪ್ಪರ ಮುಹೂರ್ತ, ಅದು ತಮಗೆ ಸೂಚನೆ ಬಂದಿರಲಿಕ್ಕಿಲ್ಲ. ಭತ್ತ ಮುಹೂರ್ತದ ಇಮಿಡಿಯೇಟ್ ಫಾಲೋಡ್ ಬೈ ಚಪ್ಪರ ಮುಹೂರ್ತ ರಾಜಾಂಗಣದಲ್ಲಿ. ಆ ನಂತರ ತಾರೀಕು 3ನೇ ತಾರೀಕಿಗೆ ಜನವರಿ 3ಕ್ಕೆ ಸ್ವಾಮಿಗಳ ಪುರ ಪ್ರವೇಶ. ಅಂದು ಸಂಜೆ 3:45 ಗಂಟೆಗೆ ಜೋಡುಗಟ್ಟೆಯಿಂದ ಮೆರವಣಿಗೆಯಲ್ಲಿ ಸ್ವಾಮಿ ಪಟ್ಟದೇವರೊಂದಿಗೆ ಸ್ವಾಮಿಗಳನ್ನು ಕರೆತರುವಂಥದ್ದು. ಆನಂತರ 6:35ಕ್ಕೆ ಅವರದ್ದು ಮಠ ಪ್ರವೇಶ ಆಗಲಿಕ್ಕಿದೆ. ಆನಂತರ 6:45 ಗಂಟೆಗೆ ರಥಬೀದಿಯಲ್ಲಿ ಅವರಿಗೆ ಪೌರ ಸನ್ಮಾನ ಮತ್ತು ಸಭಾ ಕಾರ್ಯಕ್ರಮ, ಪುರಸಭೆಯಿಂದ ಸನ್ಮಾನ ಮತ್ತು ನಾಗರಿಕರಿಂದ ಸನ್ಮಾನ, ಪರ್ಯಾಯ ಸಮಿತಿಯಿಂದ ಸನ್ಮಾನ.